ನೇರಳೆ ಬಣ್ಣಕ್ಕೆ ಬರ್ತದೆ. ಅದನ್ನು ಸ್ಲೈಸ್ ಮಾಡಿ ಮಾಡುವಂಥ ತರಕಾರಿ ನಮ್ಮ ಎಲ್ಲರ ಮನೆಯಲ್ಲಿ ಕೂಡ ಇದನ್ನು ಮಾಡ್ಬೋದು. ಈ ಹಸಿ ಕಸದಿಂದ ಎಲ್ಲ ರೀತಿಯ ತರಕಾರಿ ಕೂಡ ಬೆಳಿಬೋದು. ಯಾವುದು ಕೊಳೆಯುವಂಥ ಹಸಿ ಕಸ ಇದೆ ಅದನ್ನು ನಾವು ಮಡಕೆಯಲ್ಲಿ ಇಂದ ಬಿನ್ನುಗಳಲ್ಲೆಲ್ಲ ಹಾಕಿ ಗೊಬ್ಬರ ಮಾಡಿ ಇದಕ್ಕೆ ಹಾಕಿ, ಇದು ತುಂಬ ಸುಲಭ ರೀತಿಯಲ್ಲಿ ಮಾಡುವಂಥ ಒಂದು ವಿಧಾನ. ಇದಕ್ಕಿಂತ ಸುಲಭ ರೀತಿಯಲ್ಲಿ ತರಕಾರಿ ಮಾಡಲಿಕ್ಕೆ ಯಾವುದರಲ್ಲಿ ಕೂಡ ಆಗುವುದಿಲ್ಲ. ಇದು ಗೊಬ್ಬರ ಕೆಳಗಡೆ ಹಾಕಿ ಮಣ್ಣು ಮುಚ್ಚಿ ಮೇಲ್ಗಡೆ ಬೀಜ ಹಾಕಿ ಬಿಟ್ಟರೆ ಮತ್ತು ನೀರು ಹಾಕಿ ಸಾಕು. ಇದಕ್ಕೆ ತನ್ನಿಂತಾನೇ ತರಕಾರಿ ಗಿಡಗಳು ಬೆಳೆದು ನಮಗೆ ಫಲವನ್ನು ಕೊಡ್ತದೆ. ಇದು ಈಗ ಮಾಡಿರುವಂಥ ಒಂದು ಸುಲಭ ವಿಧಾನ. ಇದು ಎಲ್ಲ ಕಡೆ ನಾವು ಮಾಡಿ ಪ್ರಯೋಗ ಮಾಡಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಕೂಡ ಮಾಡಿ ನಾವು ಯಶಸ್ವಿಯಾಗಿದ್ದೇವೆ. ಇದರಲ್ಲಿ ದಿವಸಕ್ಕೆ ಒಂದು 12 ಟನ್ ಹಸಿ ಕಸ ಹೋಗುತ್ತೆ ವಾಮಂಜೂರಿಗೆ ಹೋಗಿ ಏನಾಗಿದೆ ಗೊತ್ತಿದೆಯಲ್ಲ ಪಚ್ಚನಾಡಿಯಲ್ಲಿ. ನಮ್ಮ ನಗರಸಭೆಯ ಆಯುಕ್ತರು ಮತ್ತು ಎಂಟೈರ್ ಟೀಮ್ನವರ ಉದ್ದೇಶ ಏನು ಅಂತ ಹೇಳಿದ್ರೆ, ಉಳ್ಳಾಳದಿಂದ ಹೋಗುವ ಹಸಿ ಕಸ ನಾವು ಉಳ್ಳಾಳದಲ್ಲಿ ಉಳಿಸ್ಕೊಳ್ಬೇಕು. ಅದು ಕಸ ಅಲ್ಲ, ಅದು ಸಂಪನ್ಮೂಲ. ಸೊ ಅದು ಸಂಪನ್ಮೂಲ ಹೇಗೆ ಅಂತ ಹೇಳಿದರೆ ನೋಡಿ, ಇದನ್ನು ಈಗ ಗೊಬ್ಬರವಾಗಿ ಮಾಡಿ ಅದನ್ನು ಮತ್ತೆ ತರಕಾರಿ ಬೆಳೀಲಿಕ್ಕೆ ಯೂಸ್ ಮಾಡೋದು. ಆಲ್ರೆಡಿ ನಾವೊಂದು 13 ಕಡೆ ಇದನ್ನು ಲಾಂಚ್ ಮಾಡಿದ್ದೇವೆ. ಮನೆಯವರು ಇಂಡಿವಿಜುವಲ್ ಮನೆಯವರು ಮಾಡ್ತಾ ಇದ್ದಾರೆ, ಸ್ವಸಹಾಯ ಸಂಘದವರು ಮಾಡ್ತಾ ಇದ್ದಾರೆ, ಇನ್ಸ್ಟಿಟ್ಯೂಷನ್ ಅವ್ರು ಮಾಡ್ತಾ ಇದ್ದಾರೆ, ದರ್ಗಾದವ್ರು ಮಾಡಿದ್ದಾರೆ. ನಿಮ್ಮದು ಸೆಕೆಂಡ್ ಇನ್ಸ್ಟಿಟ್ಯೂಷನ್, ಮೆರಿಡಿಯನ್ ಇಸ್ ದ ಸೆಕೆಂಡ್ ಇನ್ಸ್ಟಿಟ್ಯೂಷನ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು ಫಾರ್ ಹ್ಯಾವಿಂಗ್ ಟೇಕನ್ ದಿಸ್ ಇನಿಷಿಯೇಟಿವ್. ನಾವು ಆವಾಗ ಎಲ್ಲ ಸಂಸ್ಥೆಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಉಳ್ಳಾಳದಲ್ಲಿರುವ ಹಸಿ ಕಸ ಅಲ್ಲ, ಅದು ತ್ಯಾಜ್ಯ, ಇದು ಅದನ್ನು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಿ ತರಕಾರಿ ಅದನ್ನು ನಾವೇ ಬಳಸ್ಕೋಬೇಕು. ಬೇಕಾದರೆ ಅದನ್ನು ಮಾರಾಟ ಕೂಡ ಮಾಡ್ಬೋದು. ಈಗ ತಾನೇ ನಾವು ಉಳಿಯದಲ್ಲಿ ಹೋಗಿ 45 ದಿವಸದ ಹಿಂದೆ ಮಾಡಿದ್ದು, ಇಲ್ಲಿದ ನಗರಸಭೆಯ ಕಸದಿಂದಲೇ ಮಾಡಿದ ಗೊಬ್ಬರದಿಂದ ಮಾಡಿದ್ದು. ಈಗ ಕಟಾವು ಮಾಡಿ ಬಂದಿದ್ದೀವಿ, ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಇನ್ನು ಮುಂದೆ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಸೊ ನಿಮ್ಮ ಸಂಸ್ಥೆಯವರು ಕೂಡ ಇದಕ್ಕೊಂದು ಮಾದರಿಯಾಗಿ ಕನ್ವರ್ಟ್ ಆಗಿ ಹೋಗಬೇಕು. ನಗರಸಭೆಗೆ ಕೊಡಲಿಕ್ಕಿಲ್ಲ, ನೀವೇ ಅದನ್ನು ಪ್ರೋಸೆಸ್ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ವ್ಯಾಪ್ತಿಯಲ್ಲಿ ಸುಮಾರು 17ರಿಂದ 20 ಟನ್ ಕಸ ಬರ್ತಾಯಿದೆ, ಒಣ ಕಸ, ಹಸಿ ಕಸ. ಅದರಲ್ಲಿ 12 ಟನ್ನು ಹಸಿ ಕಸ ಬರ್ತದೆ. ಹಸಿ ಕಸ ಅಂದರೆ ನಿಮ್ಗೆ ಗೊತ್ತಿರಲಿಲ್ಲ, ಆಹಾರ ಪದಾರ್ಥಗಳು, ತರಕಾರಿಗಳು, ವೇಸ್ಟೇಜ್ ಬರುವಂಥ ಎಲ್ಲ ಕುಳಿಯುವಂಥ ಪದಾರ್ಥಗಳು ಹಸಿ ಕಸ ಎಂಬುದಾಗಿ ನಾವು ಹೇಳ್ತೀವಿ. ಒಣ ಕಸ ಎಂಬುದಾಗಿ ಹೇಳುವಾಗ ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಪ್ಲಾಸ್ಟಿಕ್ ತೊಟ್ಟೆ ಇರ್ಬೋದು, ಕಾರ್ಡ್ಬೋರ್ಡು, ಪೇಪರ್ಸು, ಹೀಗೆ ಹಸಿ ಕಸ ಒಣ ಕಸವನ್ನು ಪ್ರತ್ಯೇಕವಾಗಿ ಮಾಡಿ ಹಸಿ ಕಸದಿಂದ ನಾವು ಮನೆಯಲ್ಲೇ ಗೊಬ್ಬರ ತಯಾರು ಮಾಡೋದು. ವೆರಿ ಸಿಂಪಲ್. ಒಂದು ಮನೆಯಲ್ಲಿ 2.40 ಗ್ರಾಮಷ್ಟು ಮಾತ್ರ ಹಸಿ ಕಸ ಬರ್ತದೆ. ಒಂದು ಗಂಡ, ಒಂದು 2 ಮಕ್ಕಳಿದ್ದರೆ 2.40 ಗ್ರಾಮಷ್ಟು ಮಾತ್ರ ಹಸಿ ಕಸ ಬರ್ತದೆ. ಈ ಕಸವನ್ನು ಪ್ರೋಸೆಸ್ ಮಾಡೋದು ಈಸಿ. ಆದರೆ ಈ ಕಸ ಎಲ್ಲ ಒಂದು ಕಡೆ ಒಟ್ಟಾದಾಗ 12 ಟನ್ ಆಗುವಾಗ ಅದನ್ನು ಡಿಸ್ಪೋಸಲ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಟೆಕ್ನಾಲಜಿ ಬೇಕಾಗ್ತದೆ. ಅದನ್ನು ಪ್ರೋಸೆಸ್ ಮಾಡುವಂಥ ಅದಕ್ಕೆ ಬೇಕಾದಂಥ ಹಣದ ಖರ್ಚು ತುಂಬ ಬೇಕಾಗ್ತದೆ. ಹಾಗಾಗಿ ಅದನ್ನು ಡಿಸ್ಪೋಸಲ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಅವರವರ ಮನೆಗಳಲ್ಲಿ ಹಸಿ ಕಸವನ್ನು ಕಾಂಪೋಸ್ಟ್ ಆಗಿ ಪರಿವರ್ತನೆ 45 ದಿವಸ ನೀವು ಸರಿಯಾಗಿ ಒಂದು ಈ ರೀತಿ ಮಡಿಕೆಯಲ್ಲಿ ಮಾಡ್ಬೋದು, ಅಥವಾ ಬಿನ್ನಲ್ಲಿ ಮಾಡ್ಬೋದು, ಸಣ್ಣ ಬಿನ್ನಲ್ಲಿ ಮಾಡ್ಬೋದು. 45 ದಿವಸ ಹಾಕ್ಬಿಟ್ಟು ಅದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಆ ಗೊಬ್ಬರಗಳನ್ನು ಈ ರೀತಿ ಏನು ಫಿಜ್ ವೇಸ್ಟೇಜ್ ನೋಡಿ, ಫಿಜ್ ವೇಸ್ಟೇಜ್ ಎಲ್ಲೂ ನೋಡಲಿಲ್ಲ ಅಂದರೆ ನೀವು ಇದು ಫಸ್ಟ್ ನೋಡ್ತಾ ಇರುವಂಥದ್ದು. ಇದರ ಮೂಲಕ ಮಣ್ಣು ಹಾಕಿ ಅದರಲ್ಲಿ ಗೊಬ್ಬರ ಹಾಕಿ ಈ ರೀತಿ ಬೀಜಗಳನ್ನು ಹಾಕಿದಾಗ ಅದು ತರಕಾರಿ ಬೆಳೀತದೆ. ಸಾವಯವ ತರಕಾರಿ ಎಂಬುದಾಗಿ ನಾವು ಹೇಳ್ತೀವಿ. ನಾವು ಹಳ್ಳಿ ಬದಿಯಲ್ಲಿ ಬೆಳಿತೀವಲ್ಲ, ಸಾವಯವ ಗೊಬ್ಬರ ಉಪಯೋಗ ಮಾಡಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ ಇಂಥ ತರಕಾರಿಗಳಿಗೆ. ಇದು ತಿನ್ನಲಿಕ್ಕೂ ರುಚಿಕರವಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಮಾರ್ಕೆಟಲ್ಲಿ ಬರುವಂಥದ್ದು ಎಲ್ಲ 80% ಕೆಮಿಕಲ್ ಸ್ಪ್ರೇ ಮಾಡಿ ಬರುವಂಥ ತರಕಾರಿಗಳು. ಅದು ತಿನ್ನೋದ್ರಿಂದ ಅನೇಕ ಕಾಯಿಲೆಗಳು ನಮಗೆ ಬರ್ತದೆ. 60-70 ವರ್ಷ ಆದ ಕೂಡಲೇ ಕ್ಯಾನ್ಸರ್ ಬರ್ತದೆ, ಅನೇಕ ಶುಗರು, BP ಇದೆಲ್ಲ ಜಾಸ್ತಿ. ಈ ಸಾವಯವ ತರಕಾರಿಯನ್ನು ತಿನ್ನೋದ್ರಿಂದ ರೋಗ ಮುಕ್ತರಾಗುವುದು ಒಂದು. 2 ಪರಿಸರವನ್ನು, ಈ ಕಸವನ್ನು ಸರಿಯಾಗಿ ಈ ರೀತಿ ಗೊಬ್ಬರ ಮಾಡೋದ್ರಿಂದ ಆ ಪರಿಸರವನ್ನು ಸಂರಕ್ಷಣೆ ಮಾಡ್ಬೋದು. ನೋಡಿ, ಅಲ್ಲಿ ಗಿಡ ಹಾಕಿದರೆ ಹೂವಿನ ಗಿಡ, ಅದಕ್ಕೂ ಉಪಯೋಗ ಮಾಡ್ಬೋದು. ಆ ಗೊಬ್ಬರಗಳನ್ನು ಉಪಯೋಗ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಕಸವನ್ನು ಸುಲಭ ರೀತಿಯಲ್ಲಿ, ಸರಳ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡ್ಬೋದು, ಮರುಬಳಕೆ ಮಾಡ್ಬೋದು. ಕಸ ಅಲ್ಲವೇ ಅಲ್ಲ, ಅದು ಸಂಪನ್ಮೂಲ ಎಂಬುದಾಗಿ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಸಂಪನ್ಮೂಲ ಅದು. ಈಗ ಹಣ 1 ರೂಪಾಯಿ ನಾವು ಬಿಸಾಡ್ತೀವ, ಖಂಡಿತವಾಗಿ ಕೆಳಗೆ ಬಿದ್ದರೆ ಅದನ್ನ ಎಕ್ಕಿ ಕಣ್ಣಿಗೆ
ಹೀಗೆ ಮಾಡಿ ಕಿಶೆಯಲ್ಲಿ ಇಟ್ಕೊಳ್ತೀವಿ. ಹಾಂ, ಆದರೆ ಬಾಟ್ಲಲ್ಲಿ ನೀರು ಕುಡಿದು ಬಾಟ್ಲನ್ನು ಬಸ್ಸಿಂದ ಬಿಸಾಡ್ತೀವಿ. ನೋಡಿ ನಮ್ಮ ದುರಾವಸ್ಥೆ ನೋಡಿ. ಇವತ್ತು ಅಂಥ ಪರಿಸ್ಥಿತಿ ಬಂದು ಇವತ್ತು ನಾವೆಲ್ಲ ಬೇಕಾಷ್ಟು ತಿಳುವಳಿಕೆ ಇದೆ ನಮಗೆ, ಒಳ್ಳೆಯ ಜ್ಞಾನ ಬೇಕಾಷ್ಟು ಕಲ್ತವರೆ ಇವತ್ತು ಸರಿಯಾಗಿ ವೇಸ್ಟನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಇವತ್ತು ಒಂದು ಮನೆಯಲ್ಲಿ ಸರಿಯಾಗಿ ನಿರ್ವಹಣೆ, ಕಸ ಬೇರೆ ಮಾಡಿಕೊಡಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕಟ್ಟಿ ಪ್ಲಾಸ್ಟಿಕಲ್ಲಿ ಕಟ್ಟಿ ಬಿಸಾಡ್ತಾರೆ. ಇದು ನಮ್ಮ ದುರಾವಸ್ಥೆಯನ್ನು ತೋರಿಸ್ತದೆ. ಇವತ್ತು ಒಬ್ಬ ಮನುಷ್ಯ ತಿಳುವಳಿಕೆಯ ವ್ಯಕ್ತಿ ಆದರೆ ಕಸವನ್ನು ಬೇರೆ ಮಾಡಬೇಕು, ಅದು ಮರುಬಳಕೆಗೆ ಸಹಕಾರ ನೀಡಬೇಕು. ಹಾಗಿದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗಿ ಇರಲಿಕ್ಕಾಗ್ತದೆ. ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಮುಂದೆ ಬರುವಂಥ ಪೀಳಿಗೆಗೆ ನಿಮ್ಮ ಸ್ಟೂಡೆಂಟ್ಗೆಲ್ಲ ನೀವು ಹೇಳ್ಬೇಕಿದಲ್ಲ, ಈ ರೀತಿ ಹಸಿ ಕಸದಿಂದ ಮರುಬಳಕೆ ಮಾಡಿ. ಇವತ್ತು ಈಗ ನೋಡಿ MSW ಮತ್ತು ಓದ್ತೀರಿ, ಆಮೇಲೆ ಮೆಕ್ಯಾನಿಕಲ್ ಹೋಗ್ತಾ ಇದ್ದೀರಿ, ಅದೆಲ್ಲ ಇದರಲ್ಲಿ ಈ ವೇಸ್ಟನ್ನು ಮರುಬಳಕೆ ಮಾಡಲಿಕ್ಕೆ ಆ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಒಂದು 5 ನಿಮಿಷ ನಿಮ್ಮ ಟೀಚರ್ಸ್ ಪಾಠ ಮಾಡುವಾಗ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ಪರಿಸರದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಿದರೆ ಆ ಮಕ್ಕಳು ಇದರ ಬಗ್ಗೆ ನಾಲೆಜ್ ಬೆಳೀತದೆ. ಇದರಿಂದ ಕೃಷಿ ಬಗ್ಗೆ, ಸಾವಯವ ತರಕಾರಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ನಾಲೆಜ್ ಬೆಳೀತದೆ. ತಮ್ಮ ಮನೆಗಳೇ ಬೆಳೆದರೆ ಆರೋಗ್ಯವಂತರಾಗಿ ಜೀವಿಸ್ಬೋದು. ಯಾವುದೇ ಕಾಯಿಲೆ ಇಲ್ಲದೆ ಮನುಷ್ಯ ಸಾಯಲೇಬೇಕು ಬಿಡಿ, 60 ಹೆಚ್ಚಿದ್ರೆ 80 ವರ್ಷ ಸಾಯಲೇಬೇಕು. ಆದರೆ ಆರೋಗ್ಯವಂತರಾಗಿ ಸತ್ತ ನಂತರ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಂದರೆ ಕಾಯಿಲೆ ಆಗಿ ಹಾಸ್ಪಿಟ್ಲಿಗೆ ಸಾವಿರಾರು ರೂಪಾಯಿಗಳನ್ನು, ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಆ ರೋಗ ಈ ರೋಗದಿಂದ ಸಾಯೋದಕ್ಕಿಂತ ಒಳ್ಳೆಯ ಆರೋಗ್ಯವಂತರಾಗಿ ನಾವು ಈ ಜೀವಿಸುವಂಥ ಕಾಲದಲ್ಲಿ ನಾವು ಇದ್ದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಎಂಬುದಾಗಿ ಹೇಳ್ತಾ, ತಾವೆಲ್ಲ ಟೀಚರು ನಿಮಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ನಾನು ಹೇಳಬೇಕಾಗಿಲ್ಲ. ನಿಮಗೆಲ್ಲ ತಿಳುವಳಿಕೆ ತುಂಬ ಇದೆ, ಅದನ್ನು ಉಪಯೋಗ ಮಾಡಿ ಮಕ್ಕಳನ್ನು ಟೀಚ್ ಮಾಡಿ ಖಂಡಿತವಾಗಿಯೂ ಸಾವಯವ ಕೃಷಿಗೆ ಒತ್ತು ಕೊಡಿ ಎಂಬುದಾಗಿ ನಾನು ನಿಮ್ಮ ಮನೇಲಿ ಮನವಿ ಮಾಡ್ತೀನಿ. ಪ್ರಿನ್ಸಿಪಾಲ್ ಸರ್ ನಾನು ಮನವಿ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ನಾನು ಮಾತಾಡ್ತೀನಿ. ಬಾಕ್ಸ್ ಅಂದರೆ ಉಜಿರೆಗಳಲ್ಲಿ ಹೆಚ್ಚಾಗಿ ಸಿಗೋದು ಎಷ್ಟಂತಾರೆ ಈಗ ರೇಟ್ ಕೂಡ? ಇದು ಮೊದಲು ಫ್ರೀ ಸಿಗ್ತಾ ಇದೆ, ಈಗ ನಾವು ಇದಕ್ಕೆ ಇದು ಮಾಡಿದ ಇದಕ್ಕೆ ರೇಟ್ ಬಂದಿದೆ, 100 ರೂಪಾಯಿ ಅಂತಾರೆ ಇದಕ್ಕೆ. ನಾವು ಒಂದಕ್ಕೆ ಬೇಡಿಕೆ ಕೊಟ್ಟೆ ಇದನ್ನು ತಂದು ಇದು ಕೆಲ ಭಾಗದಲ್ಲಿ ತೂತು ಮಾಡೋದು. ಯಾಕೆ ಅದೇ ಅವ್ರು ತೂತು ಮಾಡೋದಂದರೆ ಈ ಗಿಡಗಳಿಗೆ ನೀರು ನಿಲ್ಬಾರ್ದು. ಮಣ್ಣಲ್ಲಿ ನೀರು ನಿಂತಿರೋದ ಎಲ್ಲ ಕೆಳಗಿನ ಬೇರುಗಳೆಲ್ಲ ಸತ್ತು ಹೋಗ್ತದೆ, ಕೊಳೆತು ಸತ್ತು ಹೋದ ಮತ್ತೆ ಗಿಡ ಮೇಲೆ ಬರುತ್ತಿಲ್ಲ. ಹಾಗೆ ಆ ತೂತಲ್ಲಿ ನಾವಾಗಿದ್ದಂಥ ನೀರು, ಗೊಬ್ಬರದ ನೀರೆಲ್ಲ ಕೆಳಗಡೆ ಹೆಚ್ಚಿಗೆ ಅದೆಲ್ಲ ಹರಿದು ಹೋಗ್ತದೆ. ಹರಿದು ಹೋಗುವಂಥ ಇನ್ನೊಂದು ವ್ಯವಸ್ಥೆ ಉಂಟು ಅದರಲ್ಲಿ, ಸೇಲದೆಲ್ಲ ಫಸ್ಟ್ ಲೇಯರ್ ನಾವು ಸೇಲಲ್ಲಿ ಇದಾಕಿದ್ದೇವೆ. ಅಷ್ಟು ಫಾಸ್ಟಾಗಿ ಕೆತ್ತಿದ್ದ ಸೇಲದು ಯಾಕಂತ ಹೇಳಿದರೆ ಒಂದು ನೀರು ಬೇಗ ಹರಿದು ಹೋಗಲಿಕ್ಕೆ, ಮತ್ತು ಅದು ಕೂಡ ಗೊಬ್ಬರನೇ. ಮತ್ತು ಪರಿಸರದಲ್ಲಿ ಅದು ಈ ಸೊಳ್ಳೆ ಉತ್ಪತ್ತಿ ಆಗುವಂಥ ಒಂದು ಚಾನ್ಸ್ ಅದನ್ನು ತಪ್ಪಿಸ್ತದೆ ಈ ರೀತಿ ನಾವು ಉಪಯೋಗ ಮಾಡಿದರೆ. ಮತ್ತು ಎರೆಹುಲ್ಲು ಕೂಡ ಉತ್ಪತ್ತಿ ಆಗ್ತದೆ. ಎರೆಹುಲ್ಲು ಮತ್ತು ಮಣ್ಣನ್ನು ಬೇಗ ಡ್ರೈ ಮಾಡ್ತದೆ. ಈಗ ಬೆಂಡೆಕಾಯಿ ಎಷ್ಟು ತಿಂಗಳವರೆಗೆ ಅದೇ ಎಲ್ಲ ಈ ಬೆಳೆಗಳಲ್ಲಿ ದೀರ್ಘವಾಗಿ ಬೆಳೆ ಮತ್ತು ಅಲ್ಪವಾಗಿ ಬೆಳೆ ಇದೆಲ್ಲ ನಾವು ತಿನ್ನುವಂಥ ಅರ್ಥ ಇರ್ಬೋದು. ಒಂದೇ ಯಾರು ಬಾಕಿ ಆಗಿದೆ ನೋಡಿ, ಇಲ್ಲಿ ಬಾಕಿ ಆಗಿದೆ. ಈ ಕಡೆ ನೋಡಿ ಸರ್. ಗ್ರಾಮ ಪ್ರದೇಶದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಜಾಯಿನ್ ಮಾಡಿಕೊಂಡು ಈ ಆರ್ಗಾನಿಕ್ ಫಾರ್ಮಿಂಗ್ ಮಾಡೋದು ಮತ್ತು ವೇಸ್ಟು ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆದರೂ ಮೆರಿಡಿಯನ್ ಕಾಲೇಜ್ ಪಾರ್ಟಿಸಿಪೇಟ್ ಮಾಡಿಕೊಂಡು ಎಷ್ಟು ಕಡಿಮೆ ಮಾಡಲಿಕ್ಕಾದರೆ ಅಷ್ಟು ಮಾಡಲಿಕ್ಕೆ ನಾವು ಶ್ರಮ ಪಡ್ತೀನಿ. ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟ ನಮಗೆ ಲಯನ್ಸಿನವರು ಮತ್ತು ಉಳ್ಳಾಲ್ ನಗರಸಭೆಯವರಿಗೆ ಎಲ್ಲರಿಗೂ ಈ ವೇಳೆ ಕಪೂರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕಳೆದ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಲಿಕ್ಕೋಸ್ಕರ ಏವಿಯೇಷನ್ ಹೇಳಿ ಒಂದು ಕೋರ್ಸ್ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈಗ ಇಡೀ ಕರ್ನಾಟಕದಲ್ಲಿ, ಔಟ್ಸೈಡ್ ಕರ್ನಾಟಕದಲ್ಲಿ ಕೂಡ ಈ ಕೋರ್ಸ್ ಈಗ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಲ್ಲಿ BCom ಮತ್ತು BBA ಒಟ್ಟಿಗೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹೇಳಿಕೊಂಡು ನಾವೊಂದು ಹೊಸ ಕೋರ್ಸ್ ಪ್ಲಾನ್ ಮಾಡ್ತಾಯಿದ್ದಾರೆ. ಸೊ ಈ ಕಾರ್ಯಕ್ರಮ ನಿಜವಾಗಿ ಈ ಕೋರ್ಸ್ ಮಾಡಿದ ಮಕ್ಕಳಿಗೆ ಪ್ರಾಕ್ಟಿಕಲ್ ಅನುಭವ ಸಿಕ್ಕಲಿಕ್ಕೆ ತುಂಬ ಸಹಾಯ ಆಗ್ತದೆ. ನಾವು ಅದಕ್ಕೆ ಮುಖ್ಯ ಉದ್ದೇಶ ಏನು ಹೇಳಿದರೆ ಆರ್ಗಾನಿಕ್ ಫಾರ್ಮಿಂಗ್, ಗ್ರೂಪ್ ಫಾರ್ಮಿಂಗ್ ಮತ್ತು ಈ ವೇಸ್ಟ್ ಕಡಿಮೆ ಮಾಡೋದು ಮತ್ತು ಅದು ಮಾರ್ಕೆಟಿಂಗ್ ಮಾಡೋದು, ಈ ಕಾರ್ಯಕ್ರಮದ ಉದ್ದೇಶ ಇಟ್ಕೊಂಡು ಈ ಕೋರ್ಸ್ ಪ್ಲಾನ್ ಮಾಡ್ತಾಯಿದ್ದಾರೆ.
ಸೊ ನಿಜವಾಗಿ ನಮಗೆ ಈ ಒಂದು ಚಾನ್ಸ್ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ಕೊಳ್ತೇನೆ. ಐ ಆಮ್ ಶ್ಯೂರ್ ಕೊಲೀಗ್ಸ್ ಈಗ ಮಕ್ಕಳು ಬಂದ ಮೇಲೆ ಅವರಿಗೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಉಳ್ಳಾಲದಲ್ಲಿ ಮಾಡ್ತೀನಿ ಅಂತ ನಾನು ಈ ವೇಳೆಯಲ್ಲಿ ಹೇಳಿಕೊಳ್ತೇನೆ. ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳಿಕೊಳ್ತೇನೆ. ಇವತ್ತು ಇಲ್ಲಿ ನಾವು ಉಳ್ಳಾಲ ನಗರಸಭೆಯ ಆಯುಕ್ತರಿದ್ದಾರೆ, ಲಯನ್ಸ್ ಕ್ಲಬ್ಬಿನವರಿದ್ದಾರೆ, ಮತ್ತು ರೋಷನಿ ನಿಲಯದವರಿದ್ದಾರೆ, ಪರಿಸರ ಸಂರಕ್ಷಣೆಯವರಿದ್ದಾರೆ, ನಮ್ಮ ಕೃಷಿಕರಿದ್ದಾರೆ ಮತ್ತು ಈ ಸಂಸ್ಥೆಯವರಿದ್ದೀರಿ. ದಿಸ್ ಈಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಪಬ್ಲಿಕ್-ಪ್ರೈವೇಟ್ ಪಾರ್ಟ್ನರ್ಶಿಪ್. ವೈ ದ ಲಯನ್ಸ್ ಕ್ಲಬ್ ಹ್ಯಾಸ್ ಇನ್ವಾಲ್ವ್ಡ್? ಇದು ವಿ ಆರ್ ಥಿಂಕಿಂಗ್ ಆಫ್ ಶಾರ್ಟ್ ಟರ್ಮ್ programs and long term programs. Our menace is the waste menace, the waste management, mismanagement or unscientific waste management has driven us to this program. ಯಾಕಂತ ಹೇಳಿದ್ರೆ ಈ ವೇಸ್ಟ್ ಏನಿದೆ ಅದು ಜನರೇಟ್ ಆದಲ್ಲಿಯೇ ಅದರ ನಿರ್ವಹಣೆ ಆಗಬೇಕು. ಅದರಿಂದ ಸೊ ವೇಸ್ಟ್ನಿಂದ ಮೆನ್ಯೂರ್ ಮಾಡೋದು, ಮೆನ್ಯೂರಿಂದ ಶಾರ್ಟ್ ಟರ್ಮ್ ಪ್ಲ್ಯಾನ್ ಆಗಿ ನಮಗೆ ಈ ಸಣ್ಣ ಸಾವಯವ ಕೃಷಿ, ಬೆಂಡೆಕಾಯಿದು ಅಥವಾ ಹೀರೆ ಇದನ್ನೆಲ್ಲ ಮಾಡಿ ಆ ಕಸದಿಂದ ರಸ ಅಂತ ಹೇಳ್ತೇವೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಕೈ ಜೋಡಿಸಿದ್ದೇವೆ. ಇನ್ನು ಲಾಂಗ್ ಟರ್ಮ್ ಪ್ಲ್ಯಾನ್, ಇಟ್ ಈಸ್ ಇನ್ ದ ಹೆಲ್ತ್ ಆಸ್ಪೆಕ್ಟ್ ಆಫ್ ಇಟ್. ವೇಸ್ಟ್ ಇಫ್ ಇಟ್ ಈಸ್ collected in a single place, then it will be a menace without a scientific management. So when all the waste are collected and made into manure, ಮತ್ತು ಆ ಮೂಲಕ ಈ ರೀತಿಯಾಗಿ ಶಾರ್ಟ್ ಟರ್ಮ್ ಪ್ಲ್ಯಾನ್ ಮಾಡಿದಾಗ ಖಂಡಿತವಾಗಿಯೂ ದೇ ವಿಲ್ ಬಿಕಮ್ ಸೆಲ್ಫ್ ಸಫಿಷಿಯೆಂಟ್ ಆಲ್ಸೋ. ಸೊ ಸ್ವಾವಲಂಬನೆ ಮತ್ತು ಪರಿಸರ ಸಂರಕ್ಷಣೆ ಎಲ್ಲ ತಂಡದ ಜೊತೆಗಿನ ಕಾರ್ಯದಿಂದ ನಾವು ಮಾಡ್ತಿದ್ದೇವೆ. ಈ ಉಳ್ಳಾಲದ 31 ವಾರ್ಡಲ್ಲಿಯೂ ಕೂಡ ಇದರ ಇಂಪ್ಲಿಮೆಂಟೇಷನ್ ಆಗ್ತದೆ. ಈಗಾಗಲೇ 13 ಕಾರ್ಯಕ್ರಮಗಳನ್ನು ನಾವು ಜೊತೆಯಾಗಿ ಮಾಡಿದ್ದೇವೆ. ಹೌದು, ಈಗಾಗಲೇ ಅದರ 45 ದಿವಸದಲ್ಲಿ ಬಂದಂಥ ಫಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಫಲಾನುಭವಿಗಳಿಗೆ ಕೊಡುವಂಥ ಒಂದು ಕಾರ್ಯ ಮುಗಿಸಿ ನಾವು ಬಂದಿದ್ದೇವೆ. ಸೊ ದಿಸ್ ಈಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ವೇರ್ ಎವ್ರಿ ಪರ್ಸನ್ ಹೂ ಕ್ಯಾನ್ ಜನರೇಟ್ ವೇಸ್ಟ್ ವಿಲ್ ಬಿ ಇನ್ವಾಲ್ವ್ಡ್ ಆ್ಯಂಡ್ ದೇ ಕ್ಯಾನ್ ಗೋ a scientific way of waste management. Thank you. ಇದೆಲ್ಲ ಹೂಳು ಬಿಟ್ಟು ಮಾಡ್ಬೋದು ಅಲ್ಲಿವರೆಗೂ ಫಸಲು. ಇಲ್ಲಿ 2 ಬಾಕಿ ಇದೆ. ಆಫ್ಟರ್ 45 days to see the ವಿಜಯ್ ಸರ್ ಇನ್ನೊಂದು ಬೇಕಿತ್ತು. ಬೇಗ ಬನ್ನಿ, ಸ್ಟಾರ್ಟ್ ಮಾಡಿ, ಬನ್ನಿ ಸಪರಪ್ಪ. ಹಾಕಿ ಎಲ್ಲ ಮಣ್ಣು ಹಾಕಿದ್ದಾರೆ. ನಾವು ಇಲ್ಲಿ ಶ್ರೀಕಟೀಲು ಸ್ವಸಹಾಯ ಸಂಘದವರು 10 ಮಂದಿ ಇದ್ದೇವೆ. ಅವರು ಸ್ವಾವಲಂಬನೆ ರಸ ಗೊಬ್ಬರ ಮಾಡಿ 10 ಮನೆಯವರು ಒಟ್ಟಿಗೆ ಸೇರಿ ಒಂದು ಬಿನ್ನಲ್ಲಿ ಗೊಬ್ಬರದ ಹಾಗೆ ಮಾಡಿ, ಅಂದರೆ ಈ ಗಿಡ ನೆಟ್ಟು ನಾವು ಮೊದಲ ಪ್ರಯತ್ನ ನಮ್ಮದು. ಇದು ಯಶಸ್ವಿಯಾಗಲಿ ಎಂದು ನಮ್ಮ ಉದ್ದೇಶ. ಅಂದರೆ ಎಲ್ಲರ ಮನೆಯಲ್ಲಿಯೂ ಹಸಿ ಕಸದಿಂದ ಗೊಬ್ಬರ ಆಗಬೇಕು, ಎಲ್ಲರಿಗೂ ಇದು ಮಾದರಿಯಾಗಲಿ ಎಂದು ನಮ್ಮ ಆಶೆ. ನಾವೀಗ ನಮ್ಮ ಸ್ವಸಹಾಯ ಸಂಘದ ಮೂಲಕ ಈಗ ಪ್ರಥಮವಾಗಿ ನಾವೀಗ ಇಲ್ಲಿ ಒಂದು ತರಕಾರಿ ನಮ್ಮ ಮನೆಯಲ್ಲಿ ಇದ್ದಂಥ ತ್ಯಾಜ್ಯ ಇದರಿಂದ ಕಸದಿಂದ ರಸ ಅಂತೇಳಿ ಕಸವನ್ನು ನಾವು ಇನ್ನು ಎಲ್ಲಿಯೂ ಹೊರಗಡೆ ಬಿಸಾಡದೆ ಕಸವನ್ನು ಮನೆಯಲ್ಲೇ ಸಂಗ್ರಹಿಸಿ ಕಸವನ್ನು ಗಿಡಗಳ ಇದಕ್ಕೆ ಬುಡಕ್ಕೆ ಹಾಕಿ ಅದರಿಂದ ನಾವು ಗೊಬ್ಬರ ಮಾಡಿಕೊಂಡು ಅದರಿಂದ ನಾವು ತರಕಾರಿಯನ್ನು ಮಾಡುವ ಒಂದು ಉದ್ದೇಶದಿಂದ ನಾವು ಸ್ವಸಹಾಯ ಸಂಘದ ಮುಖಾಂತರ ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿ ಎಲ್ಲ ಸ್ವಸಹಾಯ ಗುಂಪುಗಳಿಗೂ ಇದನ್ನು ನಾವು ಮಾಡಲಿಕ್ಕೆ ಉತ್ತೇಜನವನ್ನು ಕೊಡ್ತೇವೆ. ಇನ್ನು ಇವತ್ತಿಂದ ನಾವು ಎಲ್ಲ ಸ್ವಸಹಾಯ ಗುಂಪುಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಗರಸಭಾ ವ್ಯಾಪ್ತಿಯಲ್ಲಿ ಈ ಹಸಿ ಕಸದಿಂದ ನಾವು ಹೇಳಿದ್ದೀವಲ್ಲ, ಹಸಿ ಕಸ ಒಣ ಕಸ ಪ್ರತ್ಯೇಕವಾಗಿ ಮನೆಯಲ್ಲಿ ಮಾಡಬೇಕು. ಮಾಡಿದಂಥ ಹಸಿ ಕಸದಿಂದ ಪ್ರತಿಯೊಬ್ಬರ ಒಂದೊಂದು ಸ್ವಸಹಾಯ ಗುಂಪುಗಳು ಸೇರಿ ಈ ಗೊಬ್ಬರ ತಯಾರು ಮಾಡಿ ಈ ರೀತಿ ಸಾವಯವ ತರಕಾರಿಯಿಂದ ಬೆಳೆದ ಮೂಲಕ
ಒಂದು ಮಾಡೆಲ್ ಆಗಿ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಸಹಾಯ ಗುಂಪು ಒಂದು ಮಾಡೆಲ್ ಆಗಿ ಮುಂದೆ ಬರಬೇಕು. ಈ ತರಕಾರಿಗಳನ್ನು ತಾವೇ ಉಪಯೋಗ ಮಾಡಬೇಕು. ಆ ಉಪಯೋಗ ಮಾಡೋದ್ರಿಂದ ಒಳ್ಳೆ ಆರೋಗ್ಯವಂತರಾಗಿ ಜೀವಿಸಲಿಕ್ಕಾಗ್ತದೆ. ಮತ್ತು ಪರಿಸರನ ಸಂರಕ್ಷಣೆ ಮಾಡಲಿಕ್ಕೆ ಕಸ ಅಂದರೆ ಕಸ ಅಲ್ಲ, ಅದು ಸಂಪನ್ಮೂಲ. ಅದನ್ನು ಮರುಬಳಕೆ ಮಾಡಬೇಕು. ಹಸಿ ಕಸವನ್ನು ಮರುಬಳಕೆ ಮಾಡಿ ಗೊಬ್ಬರವಾಗಿ ತಯಾರು ಮಾಡಿ ಈ ರೀತಿ ಸಾವಯವ ತರಕಾರಿ ಬೆಳೆಯೋದ್ರ ಮೂಲಕ ಒಳ್ಳೆಯ ವಾತಾವರಣವನ್ನು ಉಳ್ಳಾಳ ಬಯಲಿನಲ್ಲಿ ತಾವೆಲ್ಲರೂ ಸೇರಿ ಮಹಿಳೆಯರು ಮಕ್ಕಳು ಒಂದು ದೊಡ್ಡ ಆಂದೋಲನ ಥರ ಮಾಡಿ ನಮ್ಮ ಪರಿಸರವನ್ನು ನಾವು ಎಲ್ಲರೂ ಸಂರಕ್ಷಣೆ ಮಾಡಬೇಕು. ನಮ್ಮ ಪರಿಸರವನ್ನು ನಾವೆಲ್ಲರೂ ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಸ್ವಸಹಾಯ ಗುಂಪಿನ ಎಲ್ಲ ಸಹಕಾರ ಮಾಡಿದೆ. ಮುಂದಿನ ದಿನದಲ್ಲಿ ಇನ್ನೂ ಎಲ್ಲ ಕಡೆ ಸ್ವಸಹಾಯ ಗುಂಪಿನವರು ಮುಂದೆ ಬಂದರೆ ನಾವು ಖಂಡಿತವಾಗಿ ಬಿನ್ನುಗಳನ್ನು ಕೊಡ್ತೀವಿ. ಹಸಿ ಕಸವನ್ನು ತಯಾರು ಮಾಡಲಿಕ್ಕೆ ಸಹ ನಾವು ಬಿನ್ನುಗಳನ್ನು ನಾವು ಸಪ್ಲೈ ಮಾಡ್ತೀವಿ. ನಗರಸಭೆಯಿಂದ ನಿಮಗೇನು ಸಹಕಾರ ಬೇಕು ಅವೆಲ್ಲವನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಎಲ್ಲರೂ ಬರ್ತಾರೆ. ಆಮೇಲೆ ನಮ್ಮಲ್ಲಿ ಮಾಡಿ ನಮ್ಮಲ್ಲಿ ಬೆಳಿಬೇಕು, ಬೆಳಿಬೇಕು. ಇದು ತ್ಯಾಜ್ಯದಿಂದ ಮಾಡುವಂಥ, ಈಗ ತ್ಯಾಜ್ಯ ಅಲ್ಲ, ಇದು ಸಂಪನ್ಮೂಲ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಉತ್ಪತ್ತಿಯಾಗೋದಕ್ಕೆ ಮಾಡಿಕೊಂಡು ಕೃಷಿ ಮಾಡುವಂಥ ಒಂದು ವಿಧಾನ. ಈ ನಾವು ಪುರಸಭಾ ವ್ಯಾಪ್ತಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಕಮಿಷನರ್ ರಾಯಪ್ಪರ ನೇತೃತ್ವದಲ್ಲಿ ಇದು 16ನೇ ನಮ್ಮದು ಘಟಕ. 16ನೇ ಕಡೆ ನಾವು 16 ಕಡೆ ಇದನ್ನು ಮಾಡಿದ್ದೇವೆ. ಈ ತ್ಯಾಜ್ಯದಿಂದ ಮನೆಯಲ್ಲಿ ಉತ್ಪತ್ತಿಯಾಗುವಂಥ ಹಸಿ ತ್ಯಾಜ್ಯ ಎಲ್ಲ ಕೊಳೆಯುವಂಥದ್ದೆಲ್ಲ ಕೂಡ ಗೊಬ್ಬರ ಆಗುವಂಥದ್ದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದನ್ನು ನಾವು ಮನೆಯಲ್ಲೇ ಗೊಬ್ಬರ ಮಾಡಿ ಈ ರೀತಿ ಬಾಕ್ಸಲ್ಲಿ ಮಾಡಿದರೆ ಸಸಿಗಳು ಕೂಡ ಉತ್ತಮವಾಗಿ ಬೆಳೆದು ಫಲವನ್ನು ಕೊಡ್ತದೆ. ಇದನ್ನು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಈ ಬಾಕ್ಸನ್ನು ತಂದು ಕೆಳಗಡೆ ಈ ಸಿಯಾಲ ಸಿಪ್ಪೆಯನ್ನು ಕೆಳಗಡೆ ಹಾಕಿ ಎಲ್ಲ ಬಾಕ್ಸಿಗೆ ಕೂಡ ಒಂದೊಂದು ಹೋಲ್ ಮಾಡಬೇಕು. ತೂತು ಮಾಡಿ ಅದು ನೀರು ಹರಿದು ಹೋಗಲಿಕ್ಕೆ. ನಾವು ಹಾಕಿದಂಥ ನೀರು ಮನೆಯಲ್ಲಿ ಬಿದ್ದಂಥ ನೀರು ಎಲ್ಲ ಕೂಡ ಕೆಳಗಡೆ ಹರಿದು ಹೋಗಬೇಕದು. ಆ ಬಾಕ್ಸಲ್ಲಿ ನಿಂತರೆ ಬೇರು ಕೊಳೆತು ಹೋಗಿ ಗಿಡ ಒಳ್ಳೆಯದಾಗೋದಿಲ್ಲ. ಅದಕ್ಕಾಗಿ ತರಕಾರಿ ಮಾಡುವಂಥ ಜಾಗ ಅದು ಡ್ರೈ ಇರಬೇಕು. ಬೆಳಿಗ್ಗೆ ನೀರು ಹಾಕಿದ ನಂತರ ಸಂಜೆ ಡ್ರೈ ಆಗಬೇಕು. ಅದು ಅಲ್ಲೇ ನೀರು ನಿಂತರೆ ಅದು ಬೇರು ಕೊಳೆತು ಹೋಗ್ತದೆ. ಅದಕ್ಕಾಗಿ ಈ ರೀತಿ ಮಾಡಿದ್ವಿ. ಇದು ತುಂಬ ಸುಲಭದಲ್ಲಿ ಮಾಡುವಂಥ ಒಂದು ವಿಧಾನ. ಇದಕ್ಕಿಂತ ಸುಲಭದಲ್ಲಿ ಕಾಂಪೋಸ್ಟ್ ಮಾಡಿ ಮಾಡುವಂಥ ವಿಧಾನ ಬೇರೆ ಇಲ್ಲ. ಅದಕ್ಕಾಗಿ ಎಲ್ಲರ ಮನೆಗಳಲ್ಲಿ ಮತ್ತು ಸಮುದಾಯ ಕೃಷಿ ಅಂತ 15 ಮನೆಗಳು ಒಟ್ಟುಗೂಡಿ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಈಗ ಇಲ್ಲಿಗೆ ತಂದಿದ್ದೇವೆ. ಇದನ್ನು ನೋಡಿ ಬೇರೆ ಹೆಚ್ಚಿನ ಮಾಹಿತಿ ಯಾವುದು ಬೇಕಿದ್ದರೆ ನೀವು ನಮ್ಮ ಹತ್ರ ಕೇಳ್ಬೋದು. ಪಟ್ಟಣಲ್ಲ, ಮುಖ್ಯವಾಗಿ ಮನೆಯಲ್ಲಿ 2 ವಿಧವಾಗಿ ಮಾಡಬೇಕು, ಹಸಿ ಕಸ ಒಣ ಕಸ. ಇಲ್ಲಿದ್ದರೆ ನಿಮ್ಮ ಕಸ ನಾವು ಮುಟ್ಟಲ್ಲ. ಈಗ 1 ವಾರದಿಂದ ಮುಟ್ತಾ ಇಲ್ಲ. ಇಡೀ ಉಳ್ಳಾಳವನ್ನೇ ಆಂದೋಲನ ಮಾಡಿದ್ವಿ. ಈಗ ಎಲ್ಲ ಕಡೆ ಬೊಬ್ಬೆ ಆಗ್ತದೆ, ತೆಗೆಯುವುದೇ ಇಲ್ಲ. ನೀವು ಏನು ಬೇಕಾದ್ರೆ ಮಾಡಿ, ಹಸಿ ಕಸ ಒಣ ಕಸ ಮಾಡದಿದ್ದರೆ ನಾವು ಮುಟ್ಟುವುದೇ ಇಲ್ಲ. ನೋಡೋಕೆ ಅಲ್ಲಿ ನಮ್ಮವ್ರು ಮಾಡ್ತಾಯಿದ್ದಾರೆ. ಈ ಉಳ್ಳಾಳ ಜನರಿಗೆ ಇನ್ನು ಯಾವ ರೀತಿ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ಎಲ್ಲ ಊಟ ಮಾಡ್ತೀವಿ, ಎಲ್ಲ ಬೇಡದ್ದೆಲ್ಲ ಮಾಡ್ತೀವಿ. ಮನೆಯಲ್ಲಿ ಸಿಂಪಲ್ಲಾಗಿ ಮನೆಯಲ್ಲಿ ಅಡುಗೆ ಮಾಡುವಾಗ ಹಸಿ ಕಸ ಬೇರೆ, ಒಣ ಕಸ. ಈ ಲೇಡೀಸ್ ಇಂಪಾರ್ಟೆಂಟು. ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿ, ಹೆಣ್ಮಕ್ಳಿಗೆ ಹೇಳಿ, ನಿಮ್ಮ ಸೊಸೆಂದರಿಗೆ, ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಮಾಡಿ ಹೇಳಿ. ಈಸಿ ಆಗ್ತದೆ. ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ. ಈ ರೀತಿ ಗೊಬ್ಬರ ಮಾಡಿ, ಇಲ್ಲದ್ರೆ ಬೇರೆ ಮಾಡಿ ನಗರಸಭೆ ಕೊಡಿ. ನಿಮ್ಮ ಮನೆಯಲ್ಲೇ ಕಾಂಪೋಸ್ಟ್ ಮಾಡಿ ಈ ರೀತಿ ಹಸಿ ಕಸದಿಂದ ಸಾವಯವ ತರಕಾರಿ ಬೆಳೀರಿ. ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಪರಿಸರಕ್ಕೆ ಒಳ್ಳೆಯದು. ನಾವೆಲ್ಲರೂ ಪರಿಸರವನ್ನು ಕಾಪಾಡಬೇಕು ಅಲ್ವಾ? ನೋಡಿ, ದೇವ್ರು ಕೊಟ್ಟಿದ್ದು ಎತ್ತ ಸಮುದ್ರ ಕೊಟ್ಟು ಅದು ಹಾಳು ಮಾಡಿದ್ರೆ ಪ್ರಯೋಜನ. ಎಲ್ಲ ತೊಟ್ಟೆಯನ್ನು ಸಮುದ್ರಕ್ಕೆ ಬಿಸಾಡಬೇಡಿ. ಯಾರು ದಯಮಾಡಿ ಇದನ್ನು ಸಂರಕ್ಷಣೆ ಮಾಡಿ ಹಸಿ ಕಸದಿಂದ ಗೊಬ್ಬರ ತಯಾರು ಮಾಡಿ ಈ ರೀತಿ ತರಕಾರಿ ನಿಮ್ಮ ಮನೆಯಲ್ಲಿ ಬೆಳೀರಿ ಹಸಿ ಕಸದಿಂದ. ಯಾಕಂದರೆ ಮತ್ತು ಗೊಬ್ಬರ ನಾವು ಕೊಡೋದಿಲ್ಲ, ನೀವೇ ತಯಾರು ಮಾಡಬೇಕು, ನೀವೇ ಗಿಡಗಳನ್ನೇ ಬೆಳಿಬೇಕು. ಇದೇ ನಮ್ಮ ಉದ್ದೇಶ. ಕಸ ಎಲ್ಲೂ ಹೊರಗಡೆ ಹೋಗಬಾರ್ದು. ನಿಮ್ಮ ಹಸಿ ಕಸವನ್ನು ನೀವೇ ತಯಾರು ಮಾಡಿ, ಗೊಬ್ಬರವ ತಯಾರು ಮಾಡಿ ಗಿಡಗಳನ್ನು ಬೆಳೆಸಿ ಅದನ್ನು ಉಪಯೋಗವನ್ನು ಪಡೆದುಕೊಳ್ಳಿ. ಆಗ ಒಂದು ಊರಿಗೆ ನೆಮ್ಮದಿ ಇರ್ತದೆ, ಮನುಷ್ಯರಿಗೆ, ನಿಮಗೂ ನೆಮ್ಮದಿ. ಒಳ್ಳೆ ಸಾವಯವ ತರಕಾರಿ ತಿಂದು ಆರೋಗ್ಯವಾಗಿರ್ತೀರಿ. ಇನ್ನೊಂದು ಸುಮಾರು ವರ್ಷ ಬಾಳ್ತೀರಿ. ಇದು ನಮ್ಮ ಬಯಕೆ. ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘ 1982ರಲ್ಲಿ ಇದು ಸ್ಥಾಪನೆಗೊಂಡು ಅಂದಿನಿಂದ ಇಂದಿನ ತನಕ ಮೀನುಗಾರ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುವಂತಹ ಅನೇಕ ಸವಲತ್ತುಗಳನ್ನು ನಾವು
ವಿತರಣೆ ಮಾಡುತ್ತಾ ಇದ್ದೇವೆ. ಹಾಗೆ ಪಡಿತರ ವಿತರಣೆ ಕೂಡ ಮಾಡುತ್ತಾ ಇದ್ದೇವೆ. ಈಗ ನಮ್ಮ ಫಿಶರೀಸ್ ಇಲಾಖೆಯಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮಗೆ 2 ಸೊಸೈಟಿಗಳಿಗೆ ಸರ್ಕಾರದ ಒಂದು ಅನುದಾನ, ಒಂದು 7.5 ಲಕ್ಷ ರೂಪಾಯಿ ನಮಗೆ ಅನುದಾನ ಸಿಕ್ಕಿತು ನಮಗೆ. ಮತ್ತು ಆದರೆ ಸಸಿ ಎತ್ತಲಿನವರಿಗೆ ಇನ್ನೂ ಕೂಡ ಸಿಗಲಿಲ್ಲ. ನಮಗೆ ಪ್ರಥಮದಲ್ಲಿ ಕೊಟ್ಟರು. ಒಂದನೇ ಮೀನಿನ ಸಂಸ್ಕರಣೆ ಮಾಡಿ ಅದನ್ನು ಫ್ರೀಸ್ ಮಾಡಿ ಮಾರಾಟ ಮಾಡಲಿಕ್ಕೆ. ಆದರೆ ಆನಂತರ ಮೀನಿನ ಕ್ಷಾಮ ಒಂದು ತಲೆದೋರಿದ ಕಾರಣ ಅದರಲ್ಲಿ ನಮಗೆ ಮುಂದುವರಿಯಲಿಕ್ಕೆ ಆಗಲಿಲ್ಲ. ಹಾಗೆ ಕೇಂದ್ರ ಪುರಸ್ಕೃತ ಯೋಜನೆ ನಾವು 1,500 ನಾವು ಕಟ್ಟಿದರೆ ಕೇಂದ್ರ ಸರ್ಕಾರದಿಂದ 1,500, ರಾಜ್ಯ ಸರ್ಕಾರದಿಂದ 1,500, 3,000 ಒಟ್ಟಿಗೆ 4,000. ಅಂದರೆ 4.5 ಮಳೆಗಾಲದ ಅವಧಿಯಲ್ಲಿ ಆಗ ಇದು ಮೀನುಗಾರಿಕೆ ಇರುವುದಿಲ್ಲ. ಆ ಸಮಯದಲ್ಲಿ ಮೀನುಗಾರರಿಗೆ ಉಪಯೋಗ ಆಗಲಿ ಅಂತ ಆ ಒಂದು ಸವಲತ್ತನ್ನು ಸರ್ಕಾರ ನಮಗೆ ಕೊಡ್ತಾ ಇದ್ದೇವೆ. ಅದನ್ನು ನಾವು ಜನರಿಗೆ ವಿತರಣೆ ಮಾಡುತ್ತಾ ಇದ್ದೇವೆ. ಇನ್ನು ಮತ್ಸ್ಯ ಮಹಿಳಾ ಒಂದು 4% ಬಡ್ಡಿಯಲ್ಲಿ ನಾವು ಸಾಲ ಕೊಡ್ತಾ ಇದ್ದೇವೆ. ಆನಂತರ ರೊಟೇಷನ್ ಫಂಡ್ಗೆ 2 ಲಕ್ಷ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಕಡಿಮೆ ಬಡ್ಡಿ ದರದಲ್ಲಿ ಮೀನುಗಾರರಿಗೆ ನಾವು ವಿತರಣೆ ಮಾಡುತ್ತಾ ಇದ್ದೇವೆ. ಮತ್ತು ಪಡಿತರ ಮಾರಾಟ ಮಾಡುತ್ತಾ ಇದ್ದೇವೆ. ಯಾಕಂತೇಳಿ ಪಡಿತರದಲ್ಲಿ ನಮಗೆ ಮೊದಲು ನಮಗೆ ನಷ್ಟವೇ ಇತ್ತು. ಆದರೆ ಈಗ ನಮಗೆ ಸರ್ಕಾರದಿಂದ ಸ್ವಲ್ಪ ಕಮಿಷನ್ ಸಿಗುವ ಕಾರಣ ಅದರದ್ದು ಅಲ್ಲಿಂದ ಅಲ್ಲಿಗೆ ಅದು ನಡೆಯುತ್ತಾ ಉಂಟು. ಯಾಕಂತ ಹೇಳಿದರೆ ನಮ್ಮ ಮೀನುಗಾರರು ಬೆಳಿಗ್ಗೆ ಹೋದವರು ಸಂಜೆ ಬರೋದು. ಅವರಿಗೋಸ್ಕರ ಅಂದರೆ ನಾವು ಇದನ್ನು ಬಿಟ್ಟರೆ ಅವರು ಬೇರೆ ಎಲ್ಲಿಗ ಹೋಗಿ ತರಬೇಕು. ಆಗ ಅಲ್ಲಿ ಬಂದಿರ್ತದೆ. ಅವರಿಗೆ ಆ ಪಡಿತರವನ್ನು ಪಡೆಯಲಿಕ್ಕೆ ಅನುಕೂಲ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ನಷ್ಟದಲ್ಲಿ ಇದ್ದರೂ ಕೂಡ ಕಷ್ಟಪಟ್ಟು ಈ ಒಂದು ಪಡಿತರ ನಮ್ಮ ಜನರಿಗೆ ಸಿಗಬೇಕು ಅಂತ ನಾವು ಈ ಪಡಿತರವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಹೆಲ್ತ್ ಇದು ಜಿ ಶಂಕರ್ ಯೋಜನೆಯನ್ನು ಮಾಡಿ ಒಂದು 50,000 ಒಂದು ಫಂಡನ್ನು ಇದು ಅವರಿಗೆ ಅಡ್ಮಿಟ್ ಆದರೆ 50 ಅದು ಫೆಡ್ರೇಷನ್ ಫಸ್ಟಿಗೆ ಕಟ್ತಾ ಇತ್ತು. ಈಗ ಅವರಿಗೆ ಕೂಡ ಲಾಸ್ ಆದ ಕಾರಣ ಈಗ ಈ ವರ್ಷದಿಂದ ನಾವೇ ಅದನ್ನು ಕಟ್ಟುತ್ತಾ ಇದ್ದೇವೆ. ಯಶಸ್ವಿನಿ ಯೋಜನೆ ಮೊದಲು ಇತ್ತು, ಈಗ ಇಲ್ಲ. ಮತ್ತೆ ಮನೆ ಕಟ್ಟುವವರಿಗೆ ಸರ್ಕಾರದಿಂದ ಸಾಲ ಕೂಡ ಸಿಗ್ತದೆ. 1 ಲಕ್ಷ, ಈಗ 1,20,000 ಮನೆ ಕಟ್ಟುವ. ಅದನ್ನು ಕೂಡ ನಾವು ಅವರು ಅಪ್ಲಿಕೇಶನ್ ಕೊಟ್ಟರೆ ನಮ್ಮ ಮುಖಾಂತರ ಅದನ್ನು ಕಳಿಸಿ ನಾವು ಅದರ ವ್ಯವಸ್ಥೆಯನ್ನು ಕೂಡ ಜನರಿಗೆ ಮುಟ್ಟಿಸ್ತಾ ಇದ್ದೇವೆ. ಈ ಸಂಘ ಮೊದಲು ಆಗಲಿಕ್ಕೆ ಕಾರಣ ಮಹಿಳಾ ಸೇವಾ ಸಂಘ. ಅದು ಮೊದಲಿಂದಲೂ 69ನೇ ಇಸವಿಯಿಂದ ಸ್ಥಾಪನೆ ಆಗಿಕೊಂಡಿತ್ತು. ಅಲ್ಲಿಂದ ಇದನ್ನು ನಾವು ಈ ಡೈರೆಕ್ಟರ್ಸನ್ನೆಲ್ಲ ಆರಿಸಿ ಈಗ 38 ವರ್ಷದಿಂದ ಇದನ್ನು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಇನ್ನು ಮೀನುಗಾರಿಕಾ ಸಾಲ ಅದು ಕೂಡ ನಮಗೆ ಸಿಗ್ತದೆ. ಕೆಲವು ವಸ್ತುಗಳು ಸಲಕರಣೆಗಳು ಸಿಗ್ತದೆ. ಈಗ ನಮಗೆ ಏನನ್ನಾದರೂ ಒಂದು ವಸ್ತನ್ನು ಮಾಡುವ ಅಂತ ಆಗ್ತದೆ. ಏನನ್ನಾದರೂ ಮಾಡಬೇಕು, ಜನರಿಗೆ ಉಪಯೋಗ ಆಗಬೇಕು. ಈಗ ನಮ್ಮ ಪೌರಾಯುಕ್ತರು ಲಯನ್ಸ್ನವರ ಸಹಕಾರದಿಂದ, ರೋಷನ್ ನಿಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ಸ್ ಇವರ ಸಹಕಾರದಿಂದ ಈ ಹಸಿ ತ್ಯಾಜ್ಯವನ್ನು ನಾವೇ ಗೊಬ್ಬರ ಮಾಡಿ ಅದರಲ್ಲಿ ಆ ಗೊಬ್ಬರವನ್ನೇ ಉಪಯೋಗಿಸಿಕೊಂಡು ನಾವು ತರಕಾರಿ ಬೆಳೆಸಿ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ, ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಮತ್ತು ಸ್ವಾವಲಂಬನೆಯನ್ನು ಪಡೆಯುವಲ್ಲಿ ಕೂಡ ಅದೊಂದು ಸಹಕಾರಿ ಆಗ್ತದೆ. ನಮ್ಮ ಪೌರಾಯುಕ್ತರು ಅದರ ಬಗ್ಗೆ ತುಂಬ ಒಂದು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಮತ್ತು ನಮಗೆ ಇಲ್ಲಿ ನಿಜವಾಗಿ ಇಷ್ಟು ಸಾಕಾಗುವುದಿಲ್ಲ, ಇದಕ್ಕಿಂತಲೂ ಹೆಚ್ಚು ಬೇಕು ನಮಗೆ ಬಾಕ್ಸ್ ಎಲ್ಲ. ಮತ್ತು ಗೊಬ್ಬರ ಕಂಪೋಸ್ ಮಾಡಲಿಕ್ಕೆ ನಮಗೆ ಬಿನ್ ಕೊಡಬೇಕು. ಅಂದರೆ ಅದನ್ನು ನಾವು ವೇಸ್ಟನ್ನು ಇನ್ನು ನಗರಸಭೆಗೆ ಕೊಡುವುದಿಲ್ಲ. ಇನ್ನು ಅದು ಹೀಗೆ ಎಲ್ಲರೂ ಮಾಡಿದರೆ ನಮ್ಮ ತ್ಯಾಜ್ಯ ಮುಕ್ತ ಪರಿಸರ, ಒಂದು ಶುಚಿಯಾದ ಒಂದು ವಾತಾವರಣ ಇಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಈಗ ನಮಗೆ ಇನ್ನೂ ಒಂದು ಅಷ್ಟು ಇದನ್ನು ಕೊಡಬೇಕಂತ ಬಾಕ್ಸ್ ಕೊಡಬೇಕಂತ ಕೇಳ್ತೀವಿ. ಇನ್ನು ನಮ್ಮ ಮಹಿಳಾ ಸಂಘದ ಒಂದು ನಮ್ಮ ಇದು ಮಹಾಸಭೆ ಉಂಟು, ಅದರಲ್ಲಿ ನಾನು ಇದರ ಬಗ್ಗೆ ಹೇಳ್ತೇನೆ, ಅವರಿಗೆ ಇಲ್ಲಿ ಬಂದು ತೋರಿಸ್ತೇನೆ. ಅಂದರೆ ಈ ಇದು ನಮ್ಮ ನಗರಸಭೆ ಇದನ್ನೆಲ್ಲ ಒದಗಿಸ್ತದೆ ಮೊದಲು, ಆನಂತರ ನಾವೇ ನೋಡಬೇಕು. ಟ್ಯಾರಿಸಿನ ಮೇಲೆ ಕೂಡ ನಿಮಗೆ ಮಾಡಬಹುದು ಅಂತ ಅವರಿಗೆ ಇದನ್ನೆಲ್ಲ ನಾವು ತೋರಿಸ್ತೇವೆ. ಈ ಕಾರ್ಯಕ್ಕೆ ನಮ್ಮ ಸಹಕಾರ ಯಾವಾಗಲೂ ಖಂಡಿತ ಇದೆ ಅಂತ ನಾನು ಅವರಿಗೆ ಭರವಸೆ. ಒಂದು ನಿಮಿಷ. ಓಕೆ ಆಗಲಿಲ್ಲ. ಓಕೆ, ರೈಟ್. ಎಸ್, ಮಣ್ಣಾಕಿ ಬಿಡಿ, ಅದಕ್ಕೆ ಮಣ್ಣಾಕಿ. ಇಲ್ಲಿ ಹೌದೌದು ಸರ್.
ತೆಗಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಗರಸಭೆ ಆಯುಕ್ತರಿದ್ದಾರೆ, ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ಇದೆ, ನಮ್ಮ MSW ಅವರಿದ್ದಾರೆ, ನಮ್ಮ ಕೃಷಿ ತಜ್ಞರಿದ್ದಾರೆ. ಇವರೆಲ್ಲ ಸೇರುವಿಕೆಯಿಂದ ಇವತ್ತು ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಕಸದಿಂದ ರಸ ಹೇಗೆ ಮಾಡ್ಬೋದು ಅಂತ. ಸೊ ಇಲ್ಲಿ ನಮ್ಮ ಹಸಿ ಕಸದ ನಿರ್ವಹಣೆ ಅತಿ ಮುಖ್ಯವಾದ ಒಂದು ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ಪ್ರಪ್ರಥಮವಾಗಿ ನಗರಸಭೆಯ ಆಯುಕ್ತರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಸಹಕಾರ ನೀಡುವಂತೆ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಅದಕ್ಕೆ ಬೇಕಾಗುವ ತಜ್ಞರು ಕೂಡ ನಮ್ಮ ಒಟ್ಟಿಗಿದ್ದಾರೆ. ಸೊ ಈ ಕಸವನ್ನು ಗೊಬ್ಬರ ಮಾಡಿ, ಗೊಬ್ಬರದಿಂದ ನಮಗೆ ಶಾರ್ಟ್ ಟರ್ಮ್ ನಮಗೆ ಪ್ರಯೋಜನ ಕಾಣಬೇಕು. ಖಾಲಿ ಕಸದ ನಿರ್ವಹಣೆ ಮಾಡಿ ಅಂದರೆ ಯಾರು ಮುಂದೆ ಬರೋದಿಲ್ಲ. ಆದ್ದರಿಂದ ನಮಗೆ ಇಮಿಡಿಯೇಟ್ ಇಫೆಕ್ಟ್ ಏನು ಸಿಗುತ್ತೆ, ಈ ತರಕಾರಿ ಬೆಳೆಸಿ ಸಾವಯವ ಕೃಷಿ ಮಾಡಿಬಿಟ್ಟು ಅದರಿಂದ ಬಂದ ಉತ್ಪನ್ನ ನಾವು ಯೂಸ್ ಮಾಡ್ಬೋದು. ಇದು ಶಾರ್ಟ್ ಟರ್ಮ್. ಲಾಂಗ್ ಟರ್ಮಿಗೆ ನಮ್ಮ ಊರಿನ ಪರಿಸರದ ಒಂದು ಸಂರಕ್ಷಣೆ, ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲರಿಗೂ ಗೊತ್ತುಂಟು. ಕಸ ಮಾಡೋದು ಅದು ಉತ್ಪತ್ತಿ ಆಗ್ತದೆ, ಅದರ ನಿರ್ವಹಣೆ ಮಾಡದಿದ್ದರೆ ಏನೆಲ್ಲ ಸಾಂಕ್ರಾಮಿಕ ರೋಗಗಳು ಬರ್ತದೆ ಅಂತ ನಿಮ್ಗೆ ಗೊತ್ತುಂಟು. ನಾವು ಅಷ್ಟು ದೊಡ್ಡದಕ್ಕೆ ಹೋಗೋದು ಬೇಡ, ಆದರೆ ನಾವು ಉತ್ಪತ್ತಿ ಮಾಡಿದ ಕಸವನ್ನು ಅಲ್ಲೇ ನಾವು ಸಂಸ್ಕರಿಸಿ ಅದನ್ನು ಉತ್ತಮವಾಗಿ ಗೊಬ್ಬರ ಮಾಡಿ, ನಮಗೆ ಬೇಕಾಗುವಂಥ ಗೊಬ್ಬರವನ್ನು ಹಣದಿಂದ ಪಡೆಯದೆ ನಾವೇ ಉತ್ಪತ್ತಿ ಮಾಡಿ ಅದಕ್ಕೆ ಬೇಕಾಗುವಂಥ ಈ ತರಕಾರಿ ಬೀಜಗಳನ್ನು ಹಾಕಿ ಅದರ ಇಳುವರಿಯನ್ನು ಪಡೆದು ನಾವೇ ಹಂಚಿಕೊಂಡಾಗ ಅಲ್ಲಿ ಸ್ವಾವಲಂಬನೆಯ ಬದುಕು ಅಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಸಣ್ಣ ಸಣ್ಣ ವಿಚಾರಗಳೇ ಕೊನೆಯದಾಗಿ ದೊಡ್ಡದಾಗುವುದು. ಈ ಸಣ್ಣ ನಿರ್ವಹಣೆ ನಿಮ್ಮ ಸೈಡಿಂದ ಆದರೆ ಇಡೀ ನಗರಸಭೆಯ ಒಂದು ತ್ಯಾಜ್ಯದ ನಿರ್ವಹಣೆ ಆಗ್ತದೆ. ಅಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತೆ ನಾವು ಏನು ಹೇಳ್ತೇವೆ, ಅದಕ್ಕೆ ನೀವು ಕೂಡ ಪಾಲುದಾರರಾಗ್ತೀರಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮಂಥ ಸ್ವಯಂ ಸೇವಾ ಸಂಸ್ಥೆಗಳು ಈಗ ನಾವು ಕೈ ಜೋಡಿಸಿಕೊಂಡಿದ್ದೇವೆ. ಎಲ್ಲ ಸಹಕಾರ, ಸರ್ಕಾರದ ಕಾರ್ಯಕ್ರಮ ಇರ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳು, ನೀವು ಸ್ವಸಹಾಯ ಸಂಘದವರು ಇರ್ಬೋದು, ಯಾವ ಬೇರೆ ಸಂಘಟನೆ ಇರ್ಬೋದು, ನೀವೆಲ್ಲ ಸೇರಿದಾಗ ಇದಕ್ಕೆ ನಿಜವಾದ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಶುಭ. ಮಹಿಳಾ ಸೇವಾ ಸಂಘ, ಸಹಕಾರಿ ಸಂಘ ಇವರು ತುಂಬ ಸೇವೆಯನ್ನು ಮಾಡಿದ್ದಾರೆ, ಜನರಿಗೆ ಇನ್ನೂ ಮಾಡಿಕೊಂಡಿರ್ತಾರೆ. ಅದರಲ್ಲಿ ಇವತ್ತು ಉಳ್ಳಾಲ ನಗರಸಭೆಯ ವತಿಯಿಂದ ನಡೆದಂಥ ನಮ್ಮ ಕಮಿಷನರ್ ಬಂದಿದ್ದಾರೆ, ಅವರ ವತಿಯಿಂದ ನಡೆದಂತಹ ಒಂದು ಕಾರ್ಯಕ್ರಮ ಸಸಿ ನೆಡುವ ಕಾರ್ಯಕ್ರಮ. ಇದರಲ್ಲಿ ಕಸದಿಂದ ರಸವನ್ನು ತೆಗೆದು ಅದರಲ್ಲಿ ಪ್ರಯೋಜನ ಆಗುವಂತಹ ಒಂದು ಕಾರ್ಯಕ್ರಮ, ತುಂಬ ಒಳ್ಳೆಯ ಕಾರ್ಯಕ್ರಮ. ಇದರಲ್ಲಿ ಜನರಿಗೆ ಇಡೀ ನಮ್ಮ ಗ್ರಾಮಕ್ಕೆ ಇದರಲ್ಲಿ ಪ್ರಯೋಜನ ಆಗಬೇಕು. ಇವತ್ತು ಇವರು ಇಲ್ಲಿ ಮಾಡಿದಂಥ ಕಾರ್ಯಕ್ರಮ ಇನ್ನು ಜನರಿಗೆ ನಮ್ಮ ಮನೆ ಮನೆಗೆ ತಲುಪಬೇಕಿದ್ದು, ಎಲ್ಲರಿಗೆ ಇದರಲ್ಲಿ ಪ್ರಯೋಜನ ಆಗಬೇಕು. ಒಂದು ಕಸದಿಂದ ಹೇಗೆ ನಾವು ತರಕಾರಿಯನ್ನು ಬೆಳೆಸುವುದು ಎಂಬುದನ್ನು ಅವರು ಹೇಳಿಕೊಟ್ಟರು. ಅದೇ ರೀತಿ ನಮ್ಮ ಮಹಿಳಾ ಸೇವಾ ಸಂಘದವರು ಇನ್ನು ನಮ್ಮ ಊರಿನ ಜನರಿಗೆ ತಿಳಿಸ್ತಾರೆ ಅಂತ ಹೇಳಿದ್ರು ಈಗ ಅಧ್ಯಕ್ಷರು. ಅದೇ ರೀತಿ ಇದರಲ್ಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ